ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ದೇವರ ವಾಕ್ಯವನ್ನು ಆಲಿಸುವಂಥ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಹೋದರ ಸಹೋದರರೇ, ಜೀವನದಲ್ಲಿ ನಮಗೆ ಸ್ನೇಹಿತರಿರಬೇಕು, ಗೆಳೆಯರಿರಬೇಕು, ಗೆಳತಿಯರಿರಬೇಕು. ಯಾಕಂದರೆ ನಮ್ಮ ಜೀವನ ಸ್ನೇಹಿತರಿಲ್ಲದೆ ಖಂಡಿತವಾಗಿಯೂ ಅದೊಂದು ಸಂತುಷ್ಟ ಜೀವನವಲ್ಲ. ಒಬ್ಬ ಮನುಷ್ಯ, ಒಳ್ಳೆಯ ಮನುಷ್ಯ, ಅದನಿಗೆ ಹಲವಾರು ಮಿತ್ರರಿರ್ತಾರೆ. ಮಿತ್ರತ್ವ, ಗೆಳೆತನ ಇದು ಬರುವುದು ನಮ್ಮ ಒಳ್ಳೆಯ ಹೃದಯದಿಂದ ಹೊರತು ನಾವು ಕೊಡುವಂಥ ಹಣದಿಂದಲ್ಲ, ನಾವು ಕೊಡುವಂಥ ವಸ್ತುಗಳಿಂದಲ್ಲ, ನಾವು ಕೊಡುವಂಥ ಯಾವ ರೀತಿ ಲೌಕಿಕ ಆಮಿಷಗಳಿಂದಲ್ಲ. ಅದಿದ್ದರೂ ಆ ಗೆಳೆತನ ಉಳಿಯಲ್ಲ. ಆದರೆ ಯಾವ ಗೆಳೆತನ ಹೃದಯದಿಂದ ಬರುತ್ತೆ ಇದು ಬಾಳುತ್ತೆ. ಯಾವ ಗೆಳೆತನ ಹೃದಯಗಳ ನಡುವಿನ ಒಂದು ಬಾಂಧವ್ಯ, ಈ ಗೆಳೆತನ ಶಾಶ್ವತವಾಗಿ ಉಳಿಯುತ್ತೆ. ಇವತ್ತಿನ ವಾಕ್ಯ ನಮಗೆ, ದೇವರ ವಾಕ್ಯ ಇದೇ ನಮಗೆ ಹೇಳುತ್ತೆ. ಗೆಳೆತನ ನಮಗೆ ಬೇಕು, ಒಳ್ಳೆಯ ಗೆಳೆಯರು ನಮಗೆ ಬೇಕು. ಜೀವನದಲ್ಲಿ ಕಷ್ಟ ಸಂಕಷ್ಟದಲ್ಲಿ ನಮ್ಮನ್ನು ನಮಗೆ ಸಹಾಯ ಮಾಡುವ, ನಮ್ಮನ್ನು ಸ್ವೀಕರಿಸುವ ಗೆಳೆಯರು ನಮಗೆ ಬೇಕು. ಯಾವ ರೀತಿ ಇಂತಹ ಗೆಳೆತನ ಬೆಳೆಸುವುದು ದೇವರ ವಾಕ್ಯದ ಧ್ಯಾನದಿಂದ ನಾವು ತಿಳಿದುಕೊಳ್ಳೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 6 ವಾಕ್ಯ 5ರಿಂದ ನಾವು ಕೇಳೋಣ. ಸವಿನುಡಿ ಹೆಚ್ಚಿಸುವುದು ಸ್ನೇಹಿತರನ್ನು, ಸರಳ ನುಡಿ ಹೆಚ್ಚಿಸುವುದು ಸತ್ಕಾರವನ್ನು. ಸಮಾಧಾನದಿಂದ ವರ್ತಿಸು, ಹಲವರೊಡನೆ ಸಲಹೆಗಾರ ಮಾತ್ರ ನಿನಗಿರಲಿ. 1000ದಲ್ಲೊಬ್ಬನೇ. ಸ್ನೇಹ ಬೆಳೆಸುವ ಮುನ್ನ ವ್ಯಕ್ತಿಯನ್ನು ಪರೀಕ್ಷಿಸು. ಯಾರನ್ನು ನಂಬಿಬಿಡಲು ಕೂಡಲೇ ಅವಸರ ಪಡೆದಿರು. ಸ್ನೇಹ ಬೆಳೆಸುವ ಗೆಳೆಯರಿದ್ದಾರೆ, ಸಮಯ ಸಾಧಕರಾಗಿ ಕೈ ಕೊಡುವವರು ನಿನಗೆ ಕಷ್ಟ ಕಾಲದಲ್ಲಿ. ಇಂದು ಗೆಳೆಯ, ನಾಳೆ ಶತ್ರು ಆಗುವವನು ಇದ್ದಾನೆ. ಇಂತಹವನು ನಿನ್ನೊಡನೆ ಜಗಳವಾಡಿ ನಿನ್ನ ಮಾನ ಕಳೆಯುತ್ತಾನೆ. ಸಹವಾಸ ಮಾಡುವವರಿದ್ದಾರೆ, ನಿನ್ನ ತಿಂಡಿ ತೀರ್ಥಕ್ಕಾಗಿ. ನಿನ್ನ ಸಂಗಡ ಇರುವುದಿಲ್ಲ, ಕಷ್ಟದಲ್ಲಿ ಸಹಾಯ ಮಾಡಲಿಕ್ಕಾಗಿ. ನಿನ್ನ ಸುಖದ ದಿನಗಳಲ್ಲಿ ಪ್ರಾಣ ಸ್ನೇಹಿತನಂತಿರುವನು. ನಿನ್ನ ಆಳು ಹೋಳುಗಳನ್ನು ಬೆದರಿಸಿ ಕೆಲಸ ಮಾಡಿಕೊಳ್ಳುವನು. ನಿನ್ನ ದುಃಖದ ದಿನಗಳಲ್ಲಿ ವಿರೋಧಿಯಾಗುವನು. ತನ್ನ ಮುಖವನ್ನು ನಿನ್ನಿಂದ ಮರೆಸಿಕೊಳ್ಳುವನು. ನಿನ್ನ ವೈರಿಗಳಿಂದ ಆದಷ್ಟು ದೂರವಿರು. ನಿನ್ನ ಸಂಗಡಿಗರ ವಿಷಯದಲ್ಲಿ ಎಚ್ಚರಿಕೆಯಿಂದಿರು. ನಂಬಿಗಸ್ತ ಗೆಳೆಯ ಸುರಕ್ಷಿತ ಆಶ್ರಯಗಿರಿಯಂತೆ.
ಅಂಥವನು ಸಿಕ್ಕುವುದು ಸಂಪತ್ತಿನ ನಿಧಿ ಸಿಕ್ಕಿದಂತೆ. ಯಾವುದು ಸಾಟಿಯಲ್ಲ ನಂಬಿಕಸ್ಥ ಗೆಳೆಯನಿಗೆ, ಅಷ್ಟಿಷ್ಟಲ್ಲ ಆತನ ಶ್ರೇಷ್ಠತೆ. ನಂಬಿಕಸ್ಥ ಗೆಳೆಯ ಸಂಜೀವಿನಿಯಂತೆ ಸಿಗುವನು ದೇವರಿಗೆ ಭಯಪಡುವವರಿಗೆ. ದೇವ ಭಕ್ತನು ಸ್ನೇಹಿತನನ್ನು ಆಪ್ತನನ್ನಾಗಿಸಿಕೊಳ್ಳುವನು, ಏಕೆಂದರೆ ತನ್ನಂತೆಯೇ ಅವನನ್ನು ಕಂಡು ಭಾವಿಸುವನು. ದೇವರ ವಾಕ್ಯವಿದು. ಸಹೋದರ ಸಹೋದರರೇ, ಈ ವಾಕ್ಯವನ್ನು ಧ್ಯಾನಿಸೋಣ. ಬಹಳವಾದ ಅರ್ಥಪೂರ್ಣವಾದ ಸುಂದರವಾದ ದೇವರ ವಾಕ್ಯ ನಾವು ಕೇಳಿದ್ದೀವಿ. ಸವಿನುಡಿ ಹೆಚ್ಚಿಸುವುದು ಸ್ನೇಹಿತರನ್ನು, ಸರಳ ನುಡಿ ಹೆಚ್ಚಿಸುವುದು ಸತ್ಕಾರವನ್ನು. ಸಹೋದರ ಸಹೋದರರೇ, ಯಾವತ್ತೊಂದು ಮನುಷ್ಯ ತನ್ನ ಜೀವನದಲ್ಲಿ ಒಳ್ಳೆಯತನ ಹೊಂದಿದ್ದಾನೆ, ಆತನೊಂದಿಗೆ ಒಳ್ಳೆಯವರಿದ್ದಾರೆ. ಜೇನು ನೋಡಿರ್ಬೋದು ಹೂವಿನಲ್ಲಿ ಜೇನಿದ್ದರೆ ಆ ಮಕರ ಅಥವಾ ಆ ಜೇನನ್ನು ಹೋಗಿ ಅದರ ಮಕರವನ್ನು ಹೀರಿ ಆ ಜೇನು ಗೂಡನ್ನು ಕಟ್ಟುತ್ತೆ. ಅದೇ ರೀತಿ ಒಬ್ಬನಲ್ಲಿರುವ ಒಳ್ಳೆಯತನ ಇತರನನ್ನು ಆಕರ್ಷಿಸುತ್ತೆ. ದೊಡ್ಡ ಜೇನುಗೂಡು ಕಟ್ಟಿದಂತೆ ಹಲವಾರು ನೊಣಗಳು ಒಟ್ಟುಗೂಡಿ, ಅದೇ ರೀತಿ ಒಬ್ಬ ಒಳ್ಳೆಯ ಮನುಷ್ಯನಲ್ಲಿರುವ ಒಳ್ಳೆಯತೆ ಎಂಬ ಜೇನಿನ ಆ ಗೂಡನ್ನು ಕಟ್ಟುವುದು ಅದೇ ಗೆಳೆತನ. ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮಗೆ ಹೇಳುತ್ತದೆ, ಈ ಒಳ್ಳೆಯತನ ಯಾವ ರೀತಿಯಲ್ಲಿ ನಾವು ನೋಡುತ್ತೇವೆ? ಮನುಷ್ಯನ ಸವಿನುಡಿಯಲ್ಲಿ. ಒಬ್ಬ ಮನುಷ್ಯ ಮಾತನಾಡುವ ಮಾತುಗಳು ಎಷ್ಟು ಸವಿಯಾಗಿರುತ್ತವೆ. ಕೇವಲ ಮಾತುಗಳು ಮಾತ್ರವಲ್ಲ, ಆತನು ಮಾತಾಡುವಂಥ ಮಾತಿನ ಒಂದಿಗೆ ಆತನು ಮಾಡುವಂಥ ಕೃತ್ಯಗಳು, ಆತನ ಒಂದು ಚಲನವಲನಗಳು, ಆತನ ವರ್ತನೆ ಅದು ಒಳ್ಳೆಯದಿದ್ದರೆ ಆತನು ಒಳ್ಳೆಯ ಮಿತ್ರ. ಇತರರು ಆತನ ಮಿತ್ರತ್ವವನ್ನು ಖಂಡಿತವಾಗಿ ಆಸೆ ಪಡುತ್ತಾರೆ. ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ, ಸವಿನುಡಿ ಹೆಚ್ಚಿಸುವುದು ಸ್ನೇಹಿತರನ್ನು, ಸರಳ ನುಡಿ ಹೆಚ್ಚಿಸುವುದು ಸತ್ಕಾರವನ್ನು. ಮಿತ್ರರಾಗಲು ನಮಗೆ ಸಂಪತ್ತು ಬೇಡ. ಹಲವಾರು ಮಂದಿ ನಾವು ತಪ್ಪು ದಾರಿಯಲ್ಲಿ ಹೋಗ್ತೇವೆ. ಒಂದು ಮಿತ್ರತ್ವ ಅಂದರೆ ಒಂದು ಪಾರ್ಟಿ ಮಾಡುವುದು, ಮದ್ಯಪಾನವನ್ನು ಅಥವಾ ಏನು ಡ್ರಿಂಕ್ಸ್ ಮಾಡಿಕೊಂಡು ಹಲವಾರು ಗೆಳೆಯರು ಒಟ್ಟಿಗೆ ಬರೋದು, ಮಜಾ ಮಾಡೋದು, ತಿರುಗೋದು, ಇದು ಗೆಳೆತನವಲ್ಲ. ಇದು ಕೇವಲ ಒಂದು ಮಜಾ. ಇಲ್ಲಿ ಗೆಳೆತನ ಇಲ್ಲ. ಬರೀ ತನ್ನ ಸುಖಕ್ಕಾಗಿ ನಾವು ಒಟ್ಟುಗೂಡ್ತೀವಿ. ಆದರೆ ಮಿತ್ರತ್ವ ಎಂಬುದರಲ್ಲಿ ಅಲ್ಲಿ ತಿಂಡಿ ತಿನಿಸು ಏನು ಬೇಡ, ದುಡ್ಡು ಗಿಡ್ಡು ಏನು ಬೇಡ, ಸಂಪತ್ತು ಆಸ್ತಿ ಪಾಸ್ತಿ ಏನು ಬೇಡ. ಮನುಷ್ಯ ಹೃದಯ ಇದ್ದರೆ ಸಾಕು. ಒಬ್ಬ ಸಹೃದಯಿಯು ಎಷ್ಟೇ ಮಿತ್ರರನ್ನು ಆತನು ಪಡೆಯಬಲ್ಲನು. ಹೃದಯವಂತಿಕೆ ಇದು ಮಿತ್ರತ್ವದ ಬುನಾದಿ. ಹೃದಯವಂತಿಕೆ. ಯಾವೊಬ್ಬ ಮನುಷ್ಯನು ನಿಜವಾದ ಸಹೃದಯಿಯಾಗಿದ್ದಾನೆ, ಹೃದಯವಂತಿಕೆ ಹೊಂದಿದ್ದಾನೆ, ಆತನಿಗೆ ಖಂಡಿತವಾಗಿ ಒಳ್ಳೆಯ ಮಿತ್ರರು ಸಿಗೋರು. ದೇವರ ವಾಕ್ಯ ಮುಂದೆ ಹೇಳುತ್ತದೆ, ಮಿತ್ರರು ನಮಗೆ ಬೇಕು. ಆದರೆ ಮಿತ್ರರನ್ನು ಆರಿಸುವಾಗ ಎಚ್ಚರಿಕೆಯಿಂದಿರು. ಹೇಗೆ ನಮ್ಮ ಮಿತ್ರರನ್ನು ಆರಿಸಿಕೊಳ್ಳುವುದು, ಹೇಗೆ ಒಳ್ಳೆಯ ಮಿತ್ರರೆಂಬುದನ್ನು ನಾವು ತಿಳಿದುಕೊಳ್ಳುವುದು? ದೇವರ ನಮ್ಮ ವಾಕ್ಯ ನಮಗೆ ಹೇಳುತ್ತೆ, ಸ್ನೇಹ ಬೆಳೆಸುವ ಮುನ್ನ ವ್ಯಕ್ತಿಯನ್ನು ಪರೀಕ್ಷಿಸು. ಯಾರನ್ನು ಕೂಡಲೇ ನಂಬಿ ಬಿಡಲು ಅವಸರ ಪಡೆದಿರು.
ಸಹೋದರ ಸಹೋದರಿಯರೇ, ನೋಡಲು ಅನೇಕರು ಚೆನ್ನಾಗಿರುತ್ತಾರೆ, ಆದರೆ ಪರೀಕ್ಷಿಸುವಂಥ ಒಂದು ಗುಣ ನಮ್ಮಲ್ಲಿ ಇಲ್ಲವೆಂದಾದರೆ ನಾವು ತಪ್ಪಿ ಬೀಳುತ್ತೇವೆ. ನಾನೊಂದು ವಿಚಾರಣಾ ಕೇಂದ್ರದಲ್ಲಿದ್ದೆ. ಆ ವಿಚಾರಣಾ ಕೇಂದ್ರದಲ್ಲಿರುವಾಗ ಒಂದು ದಿನ ಯಾರೋ ಒಬ್ಬರು ನನ್ನ ಬಳಿಗೆ ಬಂದರು. ಫಾದರ್, ನಾವು ಜೇನುತುಪ್ಪ ತಂದಿದ್ದೇವೆ. ಆ ಒಂದು ಬಿಲ್ಡಿಂಗ್ನಲ್ಲಿ ಆ ದೊಡ್ಡ ಹೆಜ್ಜೇನುಗಳಿದ್ದವು. ಇಡೀ ಹೆಜ್ಜೇನುಗಳ ಇದನ್ನು ತೆಗೆದು, ಗೂಡನ್ನು ತೆಗೆದು ಆ ಜೇನನ್ನು ನಾವು ತಂದಿದ್ದೀವಿ. ಫಾದರ್, ನೀವು ತಗೊಳ್ಳಿ. ತುಂಬ ಇತ್ತು. ನೋಡಿದೆ ನಾನು, ಒಳ್ಳೆಯದು ಕಂಡಿತ್ತು ನನಗೆ. ಆದರೆ ನಾನು ಪರೀಕ್ಷೆ ಮಾಡಲು ಹೋಗಿಲ್ಲ. ನಾನಂತೂ ಸತ್ಯ ನಂಬಿದೆ. ಅದೆಷ್ಟು ₹1,000 ಕೊಟ್ಟು, ಒಂದು 2-3 ಸಾವಿರ ರೂಪಾಯಿ ಕೊಟ್ಟು, ತುಂಬ ಜೇನಿತ್ತು, ಎಲ್ಲರಿಗೆ ಮಿತ್ರರಿಗೆ ಹಂಚಬಹುದೆಂಬ ಆಶಯದಿಂದ ತಗೊಂಡೆ. ಆದರೆ ಅವ್ರು ಹೋದ ಮೇಲೆ ನನಗೆ ತಿಳಿಯಿತು, ಈ ಜೇನಿನಲ್ಲಿ ಬೆಲ್ಲವನ್ನು ಮಿಶ್ರ ಮಾಡಲಾಗಿದೆ. ಆ ಜೇನು ಅವರು ತೆಗೆದಿದ್ದಾರೆ, ನನ್ನ ಕಣ್ಣ ಮುಂದೆ ಅವರು ತೆಗೆದಿಲ್ಲ ಅದನ್ನು. ಅದಕ್ಕೆ ಬೆಲ್ಲವನ್ನು ಮಿಶ್ರಣ ಮಾಡಿ ಮೋಸ ಮಾಡಿದ್ದಾರೆ. ನಾನು ಪರೀಕ್ಷಿಸಿದಾಗ ಅದು ಸಾಚ ಜೇನುತುಪ್ಪ ಆಗಿರಲಿಲ್ಲ. ಸಹೋದರ ಸಹೋದರರೇ, ನೋಡಲು ಅಪ್ಪಟ ಜೇನಿನಂತೆ ಅದು ಕಾಣುತ್ತಿತ್ತು, ಆದರೆ ಅದು ನಿಜವಾದ ಜೇನು ಆಗಿರಲಿಲ್ಲ, ಮಿಶ್ರಿತ ಜೇನಾಗಿತ್ತು. ಮನುಷ್ಯರ ಜೀವನ ಇದೇ ಸಹೋದರ ಸಹೋದರರೇ. ಮಿತ್ರರನ್ನು ನಾವು ಒಳ್ಳೆಯವರಂತ ಕಾಣ್ತೀವಿ, ಅವರನ್ನು ವಿಶ್ವಾಸಿಸ್ತೀವಿ, ಅವರನ್ನು ನಂಬ್ತೀವಿ, ಅವರೊಂದಿಗೆ ಬೆರೆಯುತ್ತೀವಿ. ಹಲವಾರು ಬಾರಿ ನಾವು ಅದೆಷ್ಟೋ ಜನರು ಮಿತ್ರರು ಅಂತ, ನಮ್ಮ ಮಿತ್ರರು ಒಳ್ಳೆಯವರಂತ ಅಂದ್ಕೊಂಡು ಅದೆಷ್ಟು ಹಣ ಕೊಡ್ತೀವಿ. ನಾವು ಯಾವುದೊಂದು ವ್ಯವಹಾರಗಳಿಗೆ ಹಣ ಕೊಡ್ತೀವಿ, ಚಿನ್ನ ಕೊಡ್ತೀವಿ, ಲಕ್ಷಗಟ್ಟಲೆ ದುಡ್ಡು ಕೊಡ್ತೀವಿ. ಆದರೆ ಕೆಲ ಸಮಯ ಹೋದ ನಂತರ ಅವರಿಲ್ಲ, ಕೊಟ್ಟ ದುಡ್ಡಿಲ್ಲ, ಅವರ ಫೋನ್ ನಂಬರ್ ಇಲ್ಲ, ಅವರ ಅಸ್ತಿತ್ವನೇ ಇಲ್ಲ, ಎಲ್ಲೋ ಇದ್ದಾರೆ. ಹೇಗೆ ಗೆಳೆತನ ಬೆಳೆಸುವುದು? ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಒಬ್ಬ ಸ್ನೇಹಿತಂತೂ ನಂಬ್ತೀರಾ? ಪರೀಕ್ಷೆ ಮಾಡಿ ಯಾವರನ್ನ ಒಂದೇ ಗಳಿಗೆಯಲ್ಲಿ ಅಥವಾ ಸ್ವಲ್ಪ ಸಮಯದಲ್ಲಿ ಅವರು ಆಡುವ ಕೆಲವೇ ಮಾತುಗಳಿಂದ ನಂಬಿ ನಾವು ಸ್ನೇಹಿತರಾಗುವುದಲ್ಲ. ಪರೀಕ್ಷಿಸಬೇಕು, ಸಮಯ ತಗೊಳ್ಬೇಕು, ಚಲನವಲನಗಳನ್ನು ಗಮನಿಸಬೇಕು, ಅವರ ಆ ಒಂದು ಮಾತುಗಳನ್ನು ಅವಲೋಕಿಸಬೇಕು. ಅದು ಬಹಳ ಮುಖ್ಯ. ಇಲ್ಲವಾದರೆ ನಾವು ಅಪಾಯದಲ್ಲಿ ಬೀಳ್ತೀವಿ. ಒಳ್ಳೆಯ ಸ್ನೇಹಿತರೆಂದುಕೊಂಡು ಅಪಾಯಕ್ಕೆ, ಸಂಕಷ್ಟಕ್ಕೆ ಸಿಲುಕಿಕೊಳ್ತೀವಿ. ಅನೇಕರ ಜೀವನ ಹೀಗೆ ಹಾಳಾಗಿದೆ. ಆದ್ದರಿಂದ ಸ್ನೇಹ ಬೆಳೆಸುವ ಮುನ್ನ ವ್ಯಕ್ತಿಯನ್ನು ಪರೀಕ್ಷಿಸು. ಯಾರನ್ನು ಕೂಡಲೇ ನಂಬಬೇಡ, ಮಾತಿನಿಂದ ನಂಬಬೇಡ, ಹಾಕುವ ಬಟ್ಟೆ ಬರೆಗಳನ್ನು ನೋಡಿ ನಂಬಬೇಡ, ಆತನಲ್ಲಿರುವ ವಸ್ತುಗಳನ್ನು ಕುಗ್ಗಡಿ ನಂಬಬೇಡ. ಅದೆಷ್ಟೋ ಹುಡುಗಿಯರು ತಮ್ಮ ಜೀವನವನ್ನು ನಾಶ ಮಾಡಿಕೊಂಡಿದ್ದಾರೆ. ಯಾರೋ ಒಬ್ಬ ಗೆಳೆಯ ಸಿಕ್ಕಿದಂತ ಅವಸರಪಟ್ಟು ಗೆಳೆತನ ಬೆಳೆಸಿಕೊಂಡು ಮತ್ತೆ ತಪ್ಪಿ ಬಿದ್ದು ಇವರ ಮೋಸದ ಜಾಲದಲ್ಲಿ ಬಿದ್ದು ತಮ್ಮ ಇಡೀ ಜೀವನವನ್ನೇ ಕಳ್ಕೊಂಡಿದ್ದಾರೆ. ದೇಹದ ಆ ಪಾವಿತ್ರ್ಯತನ ಕಳ್ಕೊಂಡಿದ್ದಾರೆ. ಇಂಥ ಅಪಾಯಕ್ಕೆ ಸಿಲುಕುತ್ತೀವಿ ನಾವು. ಆದ್ದರಿಂದ ಸಹೋದರ ಸಹೋದರರೇ, ಯಾವುದೇ ಗೆಳೆತನವಾಗಿರಲಿ ಸಮಯ ತಗೊಳ್ಬೇಕು, ಎಚ್ಚರಿಕೆಯಿಂದಿರಬೇಕು, ಅವರ ಚಲನಗಳನ್ನು ಪರೀಕ್ಷಿಸಬೇಕು, ಅವರು ಎಲ್ಲಿಯವರು, ಅವರ ಚರಿತ್ರೆಯನ್ನು ತಿಳಿದುಕೊಳ್ಬೇಕು,
ಅವರ ಕುಟುಂಬದ ಬಗ್ಗೆ ತಿಳಿದುಕೊಳ್ಬೇಕು, ಅವರ ಕೆಲಸ ಬಗ್ಗೆ ತಿಳಿದುಕೊಳ್ಬೇಕು, ಅವರ ಮಿತ್ರ ಮಂಡಳಿಯನ್ನು ಅರ್ಥ ಮಾಡಿ ನಾವು ತಿಳಿದುಕೊಳ್ಬೇಕು, ಎಲ್ಲವನ್ನ ಪರೀಕ್ಷಿಸಬೇಕು. ಪರೀಕ್ಷಿಸದೆ ಯಾವತ್ತು ಗೆಳೆತನ ಮಾಡುವುದು ಸರಿಯಲ್ಲ. ದೇವರ ವಾಕ್ಯ ಹೇಳ್ತದೆ, ಇದು ದೇವರ ವಾಕ್ಯ ಹೇಳುತ್ತೆ. ತಪ್ಪಿ ಬಿಡುವುದು ಬೇಡ, ಮೋಸದ ಜಾಲಕ್ಕೆ ನಾವು ಸಿಲುಕಿಕೊಳ್ಳುವುದು ಬೇಡ, ಎಚ್ಚರಿಕೆಯಿಂದಿರೋಣ. ಇವತ್ತಿನ ಈ ಕಾಲದಲ್ಲಿ ಎಷ್ಟೋ ನಮ್ಮ ಮಕ್ಕಳು ತಪ್ಪು ದಾರಿಗೆ ಹೋಗ್ತಿದ್ದಾರೆ. ಫೇಸ್ಬುಕ್ನಲ್ಲಿ, ಇಂಟರ್ನೆಟ್ನಲ್ಲಿ, ವಾಟ್ಸಪ್ಪಲ್ಲಿ, ಚಾಟ್ ಅಥವಾ ಇನ್ಸ್ಟಾಗ್ರಾಮ್ ಇಂಥದರಲ್ಲಿ ನಾವು ನಮ್ಮ ಮಕ್ಕಳು ಇವತ್ತು ಗೆಳೆತನಕ್ಕೆ ಬಲಿಯಾಗುತ್ತಾರೆ. ಯಾರೋ ಇಲ್ಲಿ ಅವರು ಎಂಥವರಂತ ಗೊತ್ತಿಲ್ಲ, ಏನೋ ಆ ಚಾಟ್ಗಳು, ಸಿಹಿಯಾದ ಚಾಟುಗಳು ಬರ್ತವೆ, ಸಿಹಿಯಾದ ಮಾತುಗಳಲ್ಲಿ ಗೆಳೆತನ ಆರಂಭ ಆಗುತ್ತೆ. ಆದರೆ ಮೋಸ ಆಗುವಾಗ ಮಾತ್ರ ಸಮಯ ಮೀರಿ ಹೋಗುತ್ತಿರುತ್ತದೆ. ಆದ್ದರಿಂದ ಎಚ್ಚರದಿಂದೋರೋಣ, ಮಕ್ಕಳನ್ನು ಎಚ್ಚರಿಸೋಣ, ನಾವು ಎಚ್ಚರದಿಂದೋರೋಣ. ಇದು ಬಹಳ ಮುಖ್ಯ. ದೇವರ ವಾಕ್ಯ ನಮಗೆ ಎಚ್ಚರಿಕೆಯನ್ನು ನೀಡುತ್ತದೆ. ಮುಂದೆ ದೇವರ ವಾಕ್ಯ ನಮಗೆ ಹೇಳುತ್ತದೆ, ಈ ಸ್ನೇಹ ಬೆಳೆಸುವ ಅವರು ಎಂಥವರಿದ್ದಾರೆ. ಸ್ನೇಹ ಬೆಳೆಸುವ ಗೆಳೆಯರಿದ್ದಾರೆ, ಕೆಲವರು ಸಮಯ ಸಾಧಕರು. ಸಮಯ ಸಾಧಕರು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವವರು. ಕಷ್ಟದವನ್ನು ಯಾರೋ ಒಬ್ಬರು ಕಷ್ಟದಲ್ಲಿದ್ದಾರೆ, ಆ ಕಷ್ಟದಲ್ಲಿ ತಾನು ಸ್ನೇಹಿತನಿಂದ ಬಂದುಕೊಂಡು ಆ ಕಷ್ಟದ ಸಮಯದಲ್ಲಿ ಸ್ಪಂದಿಸಿ ಅವರನ್ನು ಮೋಸಗೊಳಿಸಿ ಮತ್ತೆ ಕೈ ಬಿಟ್ಟು ಅವರನ್ನು ನಡು ನೀರಿನಲ್ಲಿ ಸಾಯಲು ಬಿಡುವಂಥ ಅನೇಕ ಗೆಳೆಯರಿದ್ದಾರೆ. ಎಚ್ಚರದಿಂದಿರೋಣ, ಎಚ್ಚರದಿಂದಿರೋಣ. ಕೈ ಕೊಡುವ ಗೆಳೆಯರು, ಸಮಯ ಸಾಧಕರು, ತಮ್ಮ ಬೇಳೆ ಬೇಯಿಸಿಕೊಳ್ಳುವವರು, ಇಂಥ ಗೆಳೆಯರ ಬಗ್ಗೆ ಎಚ್ಚರದಿಂದಿರಬೇಕು. ಇಂದು ಗೆಳೆಯ, ನಾಳೆ ಆತನು ಶತ್ರು ಆಗುತ್ತಾನೆ. ಕಷ್ಟ ಕಾಲದಲ್ಲಿ ಕೈ ಬಿಟ್ಟು ಬಿಡ್ತಾನೆ. ಒಬ್ಬ ಒಳ್ಳೆಯ ಗೆಳೆಯ ಕಷ್ಟ ಕಾಲದಲ್ಲಿ ಕೈ ಬಿಡುವುದಿಲ್ಲ. ತನ್ನನ್ನು ತ್ಯಾಗ ಮಾಡಿ ಆದರೂ ನಿನ್ನನ್ನು ರಕ್ಷಿಸ್ತಾನೆ. ಆತನು ನಿಜವಾದ ಗೆಳೆಯ. ಸಹವಾಸ ಮಾಡುವವರಿದ್ದಾರೆ, ತಿಂಡಿ ತೀರ್ಥಕ್ಕಾಗಿ ನಿನ್ನ ಸಂಗಡ ಇದ್ದಾರೆ. ಅವರು ನಿನ್ನ ಹಣಕ್ಕಾಗಿ ನೀನು ಅವರಿಗೆ ಖರ್ಚು ಮಾಡ್ತೀಯ, ಹೋಟೆಲಿಗೆ ಹೋಗಿ ಮಜಾ ಮಾಡ್ತೀಯ, ಊಟ ಕೊಡ್ತೀಯ, ಮದ್ಯಪಾನ ಕೊಡ್ತೀಯ, ಡ್ರಿಂಕ್ಸ್ ಪಾರ್ಟಿ ನಡೆಯುತ್ತೆ, ಹೋಟೆಲ್ನಲ್ಲಿ ಮಜಾ ನಡೆಯುತ್ತೆ, ಪಿಕ್ನಿಕ್ ನಡೆಯುತ್ತೆ. ಯಾಕಂದರೆ ನೀನು ಖರ್ಚು ಮಾಡ್ತೀಯ. ನೀನು ಖರ್ಚು ಮಾಡುವ ತನಕ ನಿನ್ನೊಂದಿಗೆ ಎಲ್ಲ ಮಿತ್ರರಿದ್ದಾರೆ. ಲೂಕನ ಶುಭ ಸಂದೇಶದಲ್ಲಿ 15ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ನಮಗೆ ಏನು ಹೇಳ್ತಾನೆ ನೋಡಿದ್ದೀವಿ. ಆ ದುಂದುಗಾರ ಮಗ, ಆತನ ಪರಿಸ್ಥಿತಿ ಏನಾಯಿತು? ದುಂದುಗಾರ ಮಗ ನಾವು ಆ ವಾಕ್ಯ ನಾವು ನೋಡುತ್ತೇವೆ. ಆ ಕೆಲವು ದಿವಸ ಕಾಲ ಆದ ಮೇಲೆ ಕಿರಿಯ ಮಗ ತನ್ನ ಆಸ್ತಿಯನ್ನು ಮಾರಿಕೊಂಡು ಬಂದ ಹಣವನ್ನು ತೆಗೆದುಕೊಂಡು ಮನೆ ಬಿಟ್ಟು ಹೋದ. ದೂರದ ದೇಶಕ್ಕೆ ಹೋಗಿ ದುಂದು ಜೀವನ ನಡೆಸಿ ಹಣವನ್ನೆಲ್ಲ ಪೋಲು ಮಾಡಿಬಿಟ್ಟ. ಹೀಗೆ ಅವನು ಎಲ್ಲ ಹಾಳೆ ಮಾಡಿಕೊಂಡ ಮೇಲೆ ಘೋರವಾದ ಕ್ಷಾಮ ತಲೆದಿರುವುದು. ಕೈಯಲ್ಲಿ ಏನಿಲ್ಲ. ಎಲ್ಲ ಮಿತ್ರರೊಂದಿಗೆ ಕೂಡಿ ಎಲ್ಲ ಹಣ ಹಾಳು ಮಾಡಿಬಿಟ್ಟ. ಈಗ ಎಲ್ಲಿದ್ದಾರೆ ಮಿತ್ರರು? ದುಂದುಗಾರ ಮಗ ತಿನ್ನುವ ಪರಿಸ್ಥಿತಿ ಇಲ್ಲ. ಹಂದಿಗಳು ತಿನ್ನುವ ಆಹಾರಕ್ಕೆ ಆಸೆ ಪಡ್ತಿರುವಾಗ ಎಲ್ಲಿದ್ದಾರೆ ಮಿತ್ರರು? ಸಹೋದರರೇ, ಯಾವಾಗ ನಾವು ಎಚ್ಚರದಿಂದಿರುವುದಿಲ್ಲ, ನಮ್ಮ ಮಿತ್ರರೆನಿಸಿಕೊಳ್ಳುವವರು ನಿನ್ನ ತಿಂಡಿಗಾಗಿ, ನಿನ್ನ ತೀರ್ಥಕ್ಕಾಗಿ, ನಿನ್ನ ಹಣಕ್ಕಾಗಿ, ನಿನ್ನ ಶ್ರೀಮಂತಿಕೆಗಾಗಿ, ತಮ್ಮ ಮಜಕ್ಕಾಗಿ ನಿನ್ನೊಂದಿಗಿದ್ದು ನಾಳೆ ಕಷ್ಟಕಾಲ ಬರುವಾಗ ನಿನ್ನ ಕೈ ಕೊಡುವಂತಹ ಮಿತ್ರರು, ನಿನ್ನನ್ನು ನಾಶ ಮಾಡುವ ಮಿತ್ರರು, ಅವರು ಕಷ್ಟ ಕಾಲದಲ್ಲಿ ಒಬ್ಬಂಟಿಗನಾಗಿ ನಿನ್ನನ್ನು ಬಿಟ್ಟು ಬಿಡ್ತಾರೆ. ಇಂಥ ಮಿತ್ರರ ಶತ್ರುಗಳು ದೇವರ ವಾಕ್ಯ ನಮಗೆ ಹೇಳುತ್ತೆ. ಆದ್ದರಿಂದ ಜಾಗೃತರಾಗಿರಿ. ಸುಖದಗಳ ಕಾಲದಲ್ಲಿ ಪ್ರಾಣ ಸ್ನೇಹಿತನಂತಿರುವವನು ನಿನ್ನ ಹೋಳುಗಳನ್ನು ಬೆದರಿಸಿ ಕೆಲಸ ಮಾಡುವುದು, ನಿನ್ನ ದುಃಖದಲ್ಲಿ ಆತನು ವಿರೋಧಿಯಾಗಿರುವನು. ಸಹೋದರರೇ,
ಮಿತ್ರತ್ವ ಎಂಬುದು ದೇವರ ಒಂದು ಕೊಟ್ಟಂಥ ಕಾಣಿಕೆ. ಕೊನೆಗೆ 2 ವಿಷಯಗಳನ್ನು ನೆನಪಿಟ್ಕೋಣ. ಒಳ್ಳೆಯ ಮಿತ್ರರಾಗೋಣ, ನಾವು ಒಳ್ಳೆಯ ಮಿತ್ರರಾಗೋಣ. ಸ್ನೇಹಿತರು ನಮಗೆ ಬೇಕು, ಗೆಳೆತನ ನಮಗೆ ಬೇಕು. ಆದರೆ ಪ್ರತಿಯೊಬ್ಬರು ನಾವು ದೇವರ ವಾಕ್ಯ ನುಡಿದಂತೆ ಒಳ್ಳೆಯ ಮಿತ್ರರಾಗೋಣ. ಕೆಡುಕು ಬಗೆಯ ಮಿತ್ರರಾಗುವುದು ಬೇಡ. ನಾವು ಮೋಸ ಮಾಡುವ ಮಿತ್ರರಾಗುವುದು ಬೇಡ. ಇತರರ ಜೀವನ ನಾಶ ಮಾಡುವ ಮಿತ್ರರಾಗುವುದು ಬೇಡ. ಯಾರ ದುಡ್ಡಿಗೆ, ಯಾರ ಒಂದು ವಸ್ತುಗಳಿಗೆ, ಯಾರ ಒಂದು ದೇಹಕ್ಕೆ ಆಸೆ ಪಡುವಂಥ ಮಿತ್ರರಾಗುವುದು ಬೇಡ. ನಾವು ಆ ಮಿತ್ರತ್ವ ನಮ್ಮನ್ನು ನಾಶ ಮಾಡುತ್ತೆ, ಇತರನ ನಾಶ ಮಾಡುತ್ತೆ. ಒಳ್ಳೆಯ ಮಿತ್ರರಾಗೋಣ, ಒಳ್ಳೆಯ ಮಿತ್ರರಾಗೋಣ. ಯಾರನ್ನ ಕಷ್ಟದಲ್ಲಿ ನಾವು ಅವರೊಂದಿಗೆ ಇರೋಣ, ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಒಳ್ಳೆಯ ಆರಿಸೋಣ. ಯಾರೊಬ್ಬರು ನಾವು ಅವಸರಿಗಳಾಗಿರ್ಬೋದು, ದುಡುಕು ಸ್ವಭಾವ ಇರಬಾರ್ದು. ಮಿತ್ರರನ್ನು ಆರಿಸುವಾಗ 10 ಸಾರಿ ಯೋಚಿಸಿ ಮಿತ್ರರನ್ನು ಆರಿಸೋಣ. ಯಾವ ರೀತಿಯಲ್ಲಿ ಸಲುಗಿಂದಿರುವುದು ಬೇಡ. ಮಿತ್ರತ್ವ ಎಂಬುದು ಒಂದು ಬೆಳವಣಿಗೆ, ಹಂತಗಳ ಬೆಳವಣಿಗೆ ಹೊರತು ದಿಢೀರ್ ಮಿತ್ರತ್ವ ಅಪಾಯಕಾರಿ. ಎಚ್ಚರಿಕೆಯಿಂದಿರೋಣ. ನಾನು ಎಚ್ಚರಿಕೆ ಕೊಡ್ತೀನಿ ನಿಮಗೆಲ್ಲರಿಗೂ. ದಿಢೀರ್ ಮಿತ್ರತ್ವ ಮಾಡಬೇಡಿ, ಒಂದು ಗಳಿಗೆ ಮಿತ್ರತ್ವ ಮಾಡಬೇಡಿ. ಎಚ್ಚರದಿಂದಿರಿ. ದೇವರ ವಾಕ್ಯ ನಿಮ್ಮನ್ನು ಎಚ್ಚರಿಸುತ್ತೆ. ಒಳ್ಳೆಯ ಜೀವನಕ್ಕೆ ನಿಮಗೆ ಖಂಡಿತವಾಗಿ ದೇವರ ವಾಕ್ಯ ಸಹಾಯ ಮಾಡುತ್ತೆ. ಆಮೇಲೆ ದಯಾಮಯಿ ದೇವರೇ, ಇವತ್ತು ಈ ದೇವರ ವಾಕ್ಯದಂತೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಮಿತ್ರರಾಗಿರುವಂತೆ ನಮ್ಮನ್ನು ಹರಸಿರಿ. ಈ ಲೋಕದ ವಸ್ತುಗಳ ಆಸೆಗೆ ಒಳಪಟ್ಟು ನಾವು ಒಳ್ಳೆಯ ಮಿತ್ರರಾಗಿ ಬಾಳುವ ಬದಲು ಕೆಟ್ಟ ಮಿತ್ರರಾಗಿ ಬಾಳಲು ಖಂಡಿತ ನಮ್ಮ ಜೀವನ ಅಂಥದ್ದು ಆಗದಿರಲಿ. ಒಳ್ಳೆಯ ಮಿತ್ರರಾಗಿ ನಾವು ಬಾಳುವಂತೆ ನಮ್ಮನ್ನು ಅರಸಿರಿ. ಯಾರಿಗೂ ಮೋಸ ಮಾಡದೆ, ಯಾರಿಗೂ ಖಂಡಿತವಾಗಿಯೂ ಜೀವನದಲ್ಲಿ ನಾವು ಕೆಟ್ಟದನ್ನು ಮಾಡದೆ, ಕಷ್ಟ ಕಾಲದಲ್ಲಿ ಸದಾ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಶಿಲುಬೆಯಲ್ಲಿ ಕಷ್ಟಪಡ್ತಿರುವಾಗಲೂ ನೀವು ಮಿತ್ರರಾಗಿದ್ದಂತೆ ನಾವು ಅಂಥ ಒಬ್ಬ ಒಳ್ಳೆಯ ಮಿತ್ರರಾಗಲು ನಮ್ಮನ್ನು ಹರಸರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇಲೆ